ಸ್ನೇಹಿತರೆ, ಕ್ಲಿಯರ್ ಫೈ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಜೊತೆ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವಿವತ್ತು ನಮ್ಮ ದೇಶದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಬಗೆಗಿನ ಕೆಲವೊಂದು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ. ರಾಷ್ಟ್ರಪತಿಯವರನ್ನು ರಾಷ್ಟ್ರದ ಪ್ರಥಮ ಪ್ರಜೆ ಎಂದು ಕರೆಯಲಾಗುತ್ತದೆ. ಸಂವಿಧಾನದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸುವವರಲ್ಲಿ ಮೊದಲಿಗರಾಗಿರುತ್ತಾರೆ. ಇವರು ದೇಶದ ಏಕತೆ ಮತ್ತು ಸಮಗ್ರತೆಯ ಸಂಕೇತವಾಗಿದ್ದಾರೆ. ದೇಶದ ಪ್ರಥಮ ಪ್ರಜೆಯಾಗಿರುವುದರಿಂದ ಇವರು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ. ಆದರೆ ರಾಷ್ಟ್ರಪತಿಯವರು ನೈಜ ಕಾರ್ಯಾಂಗವಾಗಿರದೆ ನಾಮಮಾತ್ರ ಕಾರ್ಯಾಂಗವಾಗಿರುತ್ತಾರೆ. ಅಂದರೆ ಪ್ರಧಾನಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಇನ್ನು ಇವರನ್ನು ಆಯ್ಕೆ ಹೇಗೆ ಮಾಡಲಾಗುತ್ತದೆ, ಏನು ಅರ್ಹತೆಗಳು ಇರಬೇಕು? 1. ಭಾರತದ ಪ್ರಜೆಯಾಗಿರಬೇಕು. 35 ವರ್ಷ ವಯಸ್ಸಿಗಿಂತ ಕಡಿಮೆ ವಯಸ್ಸಿರಬಾರದು. ಲೋಕಸಭೆಯ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು. ಕೇಂದ್ರ ಅಥವಾ ರಾಜ್ಯ ಸರ್ಕಾರ, ಸ್ಥಳೀಯ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ರಾಷ್ಟ್ರಪತಿಯವರನ್ನು ಉಭಯ ಸದನಗಳ ಅಂದರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾಯಿತ ಸದಸ್ಯರುಗಳ ಮತದಾನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಮೌಲ್ಯವನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಹಾಗೆಯೇ ಕಡಿಮೆ ಮತಮೌಲ್ಯವನ್ನು ಹೊಂದಿರುವ ರಾಜ್ಯವೆಂದರೆ ಸಿಕ್ಕಿಂ ಆಗಿದೆ. ಇನ್ನು ರಾಷ್ಟ್ರಪತಿಯವರ ಅಧಿಕಾರಾವಧಿ. ಅಧಿಕಾರ ಸ್ವೀಕರಿಸಿದ ನಂತರ 5 ವರ್ಷಗಳವರೆಗೆ ಇರುತ್ತದೆ. ಇವರು ರಾಜೀನಾಮೆಯನ್ನು ನೀಡಿಯೂ ಪದತ್ಯಾಗ ಮಾಡಬಹುದು. ರಾಷ್ಟ್ರಪತಿಯವರು ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಗೆ ಸಲ್ಲಿಸಬೇಕು. ರಾಷ್ಟ್ರಪತಿಯವರು ಮರುಚುನಾವಣೆಗೆ ಅರ್ಹರಾಗಿರುತ್ತಾರೆ. ನಮ್ಮ ಸಂವಿಧಾನದಲ್ಲಿ ಎಷ್ಟು ಬಾರಿ ಚುನಾವಣೆಗೆ ಅರ್ಹರು ಎಂಬುದನ್ನು ನಿಗದಿಪಡಿಸಿಲ್ಲ. ಆದ್ದರಿಂದ ಎಷ್ಟು ಬಾರಿ ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು. ನಿಧನ, ರಾಜೀನಾಮೆ, ಪದಚ್ಯುತಿ ಮುಂತಾದ ಕಾರಣಗಳಿಂದ ರಾಷ್ಟ್ರಪತಿ ಸ್ಥಾನ ತೆರವಾದಾಗ ನೂತನ ರಾಷ್ಟ್ರಪತಿಯವರು ಅಧಿಕಾರ ವಹಿಸಿಕೊಳ್ಳುವವರೆಗೂ ಉಪರಾಷ್ಟ್ರಪತಿಯವರು ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಸ್ಥಾನ ಏಕಕಾಲದಲ್ಲಿ ತೆರವಾದಾಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ. ಹಾಗೂ ಇವರು ಸಂಸತ್ತು ನಿರ್ಧರಿಸುವ ರಾಷ್ಟ್ರಪತಿ ವೇತನ, ರಾಷ್ಟ್ರಪತಿ ಸೌಲಭ್ಯಗಳನ್ನು ದೋಷಾರೋಪಣೆ ಮೂಲಕ ಪದಚ್ಯುತಗೊಳಿಸಬಹುದು. ಆರೋಪ ಪಟ್ಟಿಯ ಮೂಲಕ ಪದಚ್ಯುತಗೊಳಿಸಬೇಕಾದರೆ ಸದನದ 4/1 ಸದಸ್ಯರ ಸಹಿಯನ್ನು ಒಳಗೊಂಡಿರಬೇಕು. 14 ದಿನಗಳ ಮುಂಚಿತವಾಗಿ ರಾಷ್ಟ್ರಪತಿಯವರಿಗೆ ಒಂದು ಲಿಖಿತ ಸೂಚನೆ ನೀಡಬೇಕು. ನಂತರ ಸದನದ ಒಟ್ಟು ಸದಸ್ಯರ 3/2 ಸದಸ್ಯರು ಪದಚ್ಯುತಿ ನಿರ್ಣಯವನ್ನು ಅನುಮೋದಿಸತಕ್ಕದ್ದು. ನಂತರ ಈ ನಿರ್ಣಯವನ್ನು ಇನ್ನೊಂದು ಸದನಕ್ಕೆ ಕಳುಹಿಸಲಾಗುತ್ತದೆ. ಈ ಸದನವನ್ನು ವಿಚಾರಣಾ ಸದನ ಎಂದು ಕರೆಯಲಾಗುತ್ತದೆ. ಈ ಸದನದಲ್ಲಿ ರಾಷ್ಟ್ರಪತಿಯವರು ಖುದ್ದು ಹಾಜರಿರಬಹುದು ಅಥವಾ ಪ್ರತಿನಿಧಿಸಲ್ಪಡಬಹುದು. ಇಲ್ಲಿ ಕೂಡ 3/2 ಬಹುಮತದೊಂದಿಗೆ ಪದಚ್ಯುತಿ ನಿರ್ಣಯಿಸಿದರೆ ಆ ಕ್ಷಣದಿಂದ ರಾಷ್ಟ್ರಪತಿಯವರು ತಮ್ಮ ಪದವಿ ತ್ಯಜಿಸಬೇಕಾಗುತ್ತದೆ. ಇನ್ನು ಇವರ ವೇತನವನ್ನು ಕಾಲಕಾಲಕ್ಕೆ ನಿರ್ಧರಿಸಲಾಗುತ್ತದೆ. ಈಗ ಇರುವ ಇವರ ವೇತನ 5 ಲಕ್ಷ ರುಗಳು. ಇದು ತಿಂಗಳಿಗೆ. ಅಧಿಕಾರಾವಧಿ ಮುಗಿದ ನಂತರ ಅಥವಾ ರಾಜೀನಾಮೆ ನೀಡಿದರೆ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಪಿಂಚಣಿ 2.5 ಲಕ್ಷ ರುಗಳು. ಇದರೊಂದಿಗೆ ನಿವಾಸ, ವಿದ್ಯುತ್, ಸಾರಿಗೆ, ದೂರವಾಣಿ ಇನ್ನಿತರ ಕೆಲ ಸೌಲಭ್ಯಗಳು ಉಚಿತವಾಗಿರುತ್ತದೆ. ಇನ್ನು ರಾಷ್ಟ್ರಪತಿಯವರ ಅಧಿಕಾರವನ್ನು ಬ್ರಿಟನ್ನಿನ ರಾಜನ ಸ್ಥಾನಕ್ಕೆ ಹೋಲಿಸಲಾಗಿದೆ. ಇವರು ಶಾಸನೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ, ಮಿಲಿಟರಿ ಅಧಿಕಾರ, ರಾಜತಾಂತ್ರಿಕ ಅಧಿಕಾರ, ನ್ಯಾಯ ಅಧಿಕಾರ, ಹಣಕಾಸು ಅಧಿಕಾರ, ವಿವೇಚನಾ ಅಧಿಕಾರಗಳು, ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿರುತ್ತಾರೆ. ಆದರೆ ಇವೆಲ್ಲ ಅಧಿಕಾರವನ್ನು ಚಲಾಯಿಸಬೇಕಾದರೆ ಪ್ರಧಾನಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲದ ಸಲಹೆಯನ್ನು ಪಡೆದು ಮಾಡಬೇಕಾಗುತ್ತದೆ. ಉಪರಾಷ್ಟ್ರಪತಿ ಹುದ್ದೆಯು ರಾಷ್ಟ್ರಪತಿಯ ನಂತರ ಉನ್ನತ ಸ್ಥಾನವನ್ನು ಹೊಂದಿದ್ದಾರೆ. ಹೀಗಾಗಿ ಇವರು ರಾಷ್ಟ್ರದ ವಾರಂಟ್ ಆಫ್ ಪ್ರೆಸಿಡೆನ್ಸಿನಲ್ಲಿ 2ನೇ ಸ್ಥಾನವನ್ನು ಹೊಂದಿದ್ದಾರೆ. ಇವರು ರಾಷ್ಟ್ರಪತಿಯ ಸ್ಥಾನ ತೆರವಾದಾಗ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಉಪರಾಷ್ಟ್ರಪತಿಯನ್ನು ರಾಷ್ಟ್ರಪತಿಯಂತೆ ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನೊಳಗೊಂಡ ನಿರ್ವಾಚನ ಮಂಡಳಿಯು ಉಪರಾಷ್ಟ್ರಪತಿಯನ್ನು ಚುನಾಯಿಸುತ್ತದೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಇವರನ್ನು ಚುನಾಯಿಸುತ್ತಾರೆ. ಇನ್ನು ಉಪರಾಷ್ಟ್ರಪತಿಯನ್ನು ಚುನಾಯಿಸುವ ನಿರ್ವಾಚನ ಮಂಡಳಿಯು ರಾಷ್ಟ್ರಪತಿಯನ್ನು ಚುನಾಯಿಸುವ ನಿರ್ವಾಚನ ಮಂಡಳಿಗಿಂತ 2 ವಿಧಗಳಲ್ಲಿ ಭಿನ್ನವಾಗಿದೆ. ಅವೆಂದರೆ ಉಪರಾಷ್ಟ್ರಪತಿಯವರನ್ನು ಚುನಾಯಿಸುವ ನಿರ್ವಾಚನ ಮಂಡಳಿಯು ಸಂಸತ್ತಿನ ಚುನಾಯಿತ ಹಾಗೂ ನಾಮಕರಣಗೊಂಡ ಸದಸ್ಯರನ್ನು ಒಳಗೊಂಡಿರುತ್ತದೆ. ಆದರೆ ರಾಷ್ಟ್ರಪತಿಯವರನ್ನು ಚುನಾಯಿಸುವ ನಿರ್ವಾಚನ ಮಂಡಳಿಯು ಸಂಸತ್ತಿನ ಚುನಾಯಿತ ಸದಸ್ಯರುಗಳನ್ನು ಮಾತ್ರ ಒಳಗೊಂಡಿರುತ್ತದೆ. ಇದು ಸಂಸತ್ತಿನ ನಾಮಕರಣಗೊಂಡ ಸದಸ್ಯರನ್ನು ಒಳಗೊಂಡಿರುವುದಿಲ್ಲ. ಉಪರಾಷ್ಟ್ರಪತಿಯವರನ್ನು ಚುನಾಯಿಸುವ ನಿರ್ವಾಚನ ಮಂಡಳಿಯು ರಾಜ್ಯ ವಿಧಾನಸಭೆಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭೆಗಳ ಸದಸ್ಯರನ್ನು ಒಳಗೊಂಡಿರುವುದಿಲ್ಲ.
ಆದರೆ ರಾಷ್ಟ್ರಪತಿಯವರನ್ನು ಚುನಾಯಿಸುವ ನಿರ್ವಾಚನ ಮಂಡಳಿ ಈ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇನ್ನು ಉಪರಾಷ್ಟ್ರಪತಿಯಾಗಬೇಕೆಂದರೆ ಇರಬೇಕಾದ ಅರ್ಹತೆಗಳು ಎಲ್ಲ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳೇ ಒಂದಾಗಿರುತ್ತದೆ. ಇನ್ನು ಉಪರಾಷ್ಟ್ರಪತಿಯವರ ಅಧಿಕಾರಾವಧಿಯು 5 ವರ್ಷಗಳಾಗಿರುತ್ತದೆ. ಇದರಲ್ಲಿ ಇವರು ರಾಜೀನಾಮೆಯನ್ನು ಕೂಡ ನೀಡಬಹುದು. 5 ವರ್ಷಗಳ ಅಧಿಕಾರಾವಧಿ ಮುಗಿದ ಬಳಿಕ ತಮ್ಮ ಉತ್ತರಾಧಿಕಾರಿ ಅಧಿಕಾರಕ್ಕೆ ಬರುವವರೆಗೂ ಉಪರಾಷ್ಟ್ರಪತಿ ಅಧಿಕಾರದಲ್ಲಿ ಮುಂದುವರೆಯಬಹುದು. ಇವರು ಕೂಡ ಮರುಚುನಾವಣೆಗೆ ಅರ್ಹರಾಗಿರುತ್ತಾರೆ. ಅಧಿಕಾರಾವಧಿ ಮುಗಿಯುವುದಕ್ಕಿಂತ ಮುಂಚಿತವಾಗಿಯೇ ಇವರನ್ನು ಪದಚ್ಯುತಿಗೊಳಿಸಬಹುದು. ಇವರನ್ನು ಪದಚ್ಯುತಿಗೊಳಿಸಲು ಮಹಾಭಿಯೋಗ ಅಥವಾ ದೋಷಾರೋಪಣೆ ಪ್ರಕ್ರಿಯೆಯನ್ನು ಅನುಸರಿಸುವ ಅಗತ್ಯವಿಲ್ಲ. ರಾಜ್ಯಸಭೆಯು ತನ್ನ ಬಹುಮತದೊಂದಿಗೆ ಒಂದು ನಿರ್ಣಯವನ್ನು ಅಂಗೀಕರಿಸುವುದರ ಮೂಲಕ ಉಪರಾಷ್ಟ್ರಪತಿಯವರನ್ನು ಪದಚ್ಯುತಗೊಳಿಸಬಹುದು. ಈ ನಿರ್ಣಯಕ್ಕೆ ಲೋಕಸಭೆಯ ಒಪ್ಪಿಗೆ ಅಗತ್ಯ. ಆದರೆ ಈ ಸಂಬಂಧ 14 ದಿನಗಳ ಮುಂಚಿತವಾಗಿ ಉಪರಾಷ್ಟ್ರಪತಿಯವರಿಗೆ ನೋಟಿಸ್ ನೀಡಬೇಕು. ಸಂವಿಧಾನವು ಇವರ ಪದಚ್ಯುತಿಗೆ ಯಾವುದೇ ಕಾರಣವನ್ನು ನಿರ್ದಿಷ್ಟಪಡಿಸಿಲ್ಲ. ಸಂವಿಧಾನವು ಉಪರಾಷ್ಟ್ರಪತಿಯವರ ಹುದ್ದೆಗೆಂದು ವೇತನವನ್ನು ನಿಗದಿಪಡಿಸಿಲ್ಲ. ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಮಾಸಿಕ 4 ಲಕ್ಷ ರುಗಳು ವೇತನವನ್ನು ಪಡೆಯುತ್ತಾರೆ. ಇದರೊಂದಿಗೆ ದಿನಭತ್ಯೆ, ಬಾಡಿಗೆ ರಹಿತ ನಿವಾಸ, ವೈದ್ಯಕೀಯ ಹಾಗೂ ಪ್ರವಾಸ ಭತ್ಯೆಗಳನ್ನು ಪಡೆಯುತ್ತಾರೆ. ಇವರು ನಿವೃತ್ತಿಯ ನಂತರ ಪಿಂಚಣಿ ಪಡೆಯುತ್ತಾರೆ. ಇನ್ನು ರಾಷ್ಟ್ರಪತಿಯ ಸ್ಥಾನ ತೆರವಾದಾಗ ಉಪರಾಷ್ಟ್ರಪತಿಯು ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡಾಗ ರಾಷ್ಟ್ರಪತಿಗೆ ಕೊಡುವ ಎಲ್ಲ ವೇತನ, ಭತ್ಯೆ, ಇತರ ಸೌಲಭ್ಯಗಳನ್ನು ಪಡೆಯುತ್ತಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿ ಮಾಡೋಣ. ಜೈ ಹಿಂದ್.